ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಂಚೂರು ಮಾತಲ್ಲ ತುಲೆ ಎಂಕ್ಲ ಇನಿ ಒಂಜಿ ಫ್ರೈಡೇ ಒಂಜಿ ಟ್ರೆಕ್ಕಿಂಗ್ ಹೋದಿಲ್ಲ. ಪಂಡ ಟೋಟಲ್ ಎಂಕ್ಲ ಟೀಮ್ ಮೆಂಬರ್ 6 ಜನ ಉಳ್ಳ. ಬಟ್ ಇನಿ ಇತ್ತೆ 3 ಮೆಂಬರ್ನಾಗ ಉಳ್ಳ. ನಮ್ಮ 3 ಜನ ಹೊರಡಾತೆ. ಅವಳು ಒಂಜಿ ಹ್ಯಾಂಡ್ಸಮ್ ಬಾಯ್ನ ಎಂಜಿನ ಅಭಿಷೇಕ್ ಬುಕ್ ಗಣೇಶ್ ಶುಲೆ. ಸೊ ಎಂಕ್ಲ ಗಾಡಿ ಪೂರ ರೆಡಿ ಆದುಂಡು. ಬಟ್ ಎಂಕ್ಲ ಇತ್ತೆಂಕ್ಲ ಪ್ರೆಸೆಂಟ್ ಅದುಲ್ಲ ಓಲ್ ಪಂಡ ಇಕೋ ಸ್ಪೇಸ್ ದ ಬ್ರಿಡ್ಜ್ ದಟ್ಟುಲ್ಲ. ಸೊ ಮುಲ್ಪದಿಕ್ಕೆ 2 ಜನ ಬರಡು. ಸೊ ಆಗ್ಲೇ ಬಿಡಲ ಐತೆ ಒಂದು ತಿಂಗಳ ಬೋದಿಲ್ಲ. ಓಕೆ, ಊಟದ ವ್ಯವಸ್ಥೆ ಎಲ್ಲ ರೆಡಿ ಆಗ್ತಿದೆ. ಏನು ಹೇಳ್ತೀಯ ಗಣೇಶ್? ಮತ್ತು ರೈಸ್ ಆಗಿದೆನಾ? ಹಾಂ, ರೈಸಲ್ಲಿ ರೆಡಿ ಇದೆ. ಸೊ ಇದಕ್ಕೋಸ್ಕರ ಮಾಡೋಣ. ಚೆನ್ನಾಗಿ ರೋಸ್ಟ್ ಆಗಲಿ ಸರ್. ಫಿಶ್ ಎಲ್ಲ ರೆಡಿ ಆಗಿದೆ. ನಮಗೆ ತುಲತೆ ಫಿಶ್ ಪೂರ ಎಲ್ಲ ರೆಡಿಯಾಗಿದೆ. ಇನ್ನು ಜಸ್ಟ್ ಟೇಸ್ಟ್ ಮಾಡಬೇಕು. ಇವಾಗ ನೋಡಿ ಲಂಚ್ ಟೈಮು. ಸ್ವಲ್ಪ ಊಟ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ನಮ್ಮದು ಜರ್ನಿ ಸ್ಟಾರ್ಟ್ ಆಗ್ತದೆ. ಅಲ್ಲ ಗಣೇಶ್? ಎಲ್ಲ ಪಾರ್ಸೆಲ್ ತಂದಿದ್ದೆವು, ಬಟ್ ಇವರೇ ಎಲ್ಲ ಪ್ರಿಪೇರ್ ಮಾಡಿಟ್ಟಿದ್ದಾರಪ್ಪ. ಫಿಶ್ ಕರಿ ನೋಡಿ, ಫಿಶ್ ಕರಿ ಸಿಕ್ಕಾಪಟ್ಟೆ ಟೇಸ್ಟ್ ಇದೆ. ಟೇಸ್ಟು ಹೆಂಗಿದೆ ಬಾಲಾಜಿ ಅವರೇ? ಮಸ್ತಾಗಿದೆಲ್ಲ. ಇದು ಮುದ್ದೆ ಸಕ್ಕತ್ತಾಗಿದೆ. ಇದು ಆಗುತ್ತೆ ಆ ಕಡೆ ಈ ಕಡೆ ಅಲ್ವಾ? ಒಂದು 10 ಕಿಲೋಮೀಟರ್ ಹೋಗೋ ತನಕ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ ಯಾವುದೇ ಕಾರ್ ಆಗಲಿ. ಈಗ ಆನ್ ಆಗಿದೆ. ಸಾಕಲ್ಲ, ಹೋಗತ್ತಲ್ಲ, ಹಿಂಗೆ ಬರ್ಬೇಕು. ನಮಗೆ ಗಾಡಿ ಹೋಗೋಕ್ಕೆ ನಮ್ಮದು ರೋಡ್ ಬ್ಲಾಕ್ ಮಾಡಿದ್ರು. ಇದೆಲ್ಲ ತೆಗಿಸ್ಬಿಟ್ಟು ಇವಾಗ ನಮ್ಮ ಪ್ರಯಾಣ ಹೋಗ್ತಾ ಇದೆ. ಅಲ್ಲ ಗಣೇಶ್? ಹಿಂಗೆ ಬರಲಿ ಒಳಗಡೆಗೆ ಗಾಡಿ. ಬರಲಿ ಹಿಂಗೆ ಲಾಂಗ್ ಕಟಿಂಗ್ ತೊಗೊಂಬರ್ಲಿ. ನಡೀರಿ, ಮುಂದೆ ನಡೀರಿ. ಮುಂದ್ಗಡೆ ಹೋಗಿ. ನೋಡಿ, ರೋಡ್ ಬ್ಲಾಕ್ ಆಗಿತ್ತು. ಸೊ ಅದನ್ನೆಲ್ಲ ತೆಗೆಸ್ಬಿಟ್ಟು ಈಗ ನಾವು ಮುಂದೆ ಹೋಗ್ತಾ ಇದ್ದೀವಿ. ಅವ್ರು ಬರಬೇಕು, ಗೈಡ್ ಬರಬೇಕು ಇವಾಗ. ಸೊ
ಸೊ ನಮ್ಮ ಪ್ರಯಾಣ ಇವಾಗ ಹೋಗ್ತಾ ಇದೆ. ಬಂದಾಗಿದೆ. ಈಗ ಟೈಮ್ ಬಂದುಬಿಟ್ಟು ಎಂದೂರು ಇಕ್ಕ ಆಫ್ ರೋಡಿಂಗ್ ನೋಡಿ. ಬಾಲಾಜಿ ಅವರು ಡ್ರೈವ್ ಮಾಡ್ತಾ ಇದ್ದಾರೆ. ಸೊ ರವಿ ಅವರು ಕೂಡ ಇದ್ದಾರೆ, ನಮ್ಮ ಗೈಡ್ ಕೂಡ ಇದ್ದಾರೆ. ಸೊ ನಮ್ಮ ಪ್ರಯಾಣ ಇವಾಗ ಆಫ್ ರೋಡಿಂಗ್ ಫೀಲ್ ಇದು. ಫುಲ್ ಆಫ್ ರೋಡ್ ಫೀಲಿಂಗ್ ಬರ್ತಾ ಇದೆ ಇವಾಗ ನಮಗೆ. ರಾಜೇಶ್ ಅವರು ಅವ್ರ ಗಾಡಿ ತಗೋಕ್ಕೆ ಇಲ್ಲಿ ಸ್ವಲ್ಪ ಇದಾಗಿರ್ತಾರೆ. ರಾಜ್ ಸರ್ಗೆ ಸ್ವಲ್ಪ ಭಯ ಆಗ್ಬೋದಾ? ಇದು ಏನು ಗೊತ್ತಾ, ಒಂದು ಸರ್ತಿ ಈ ಥರ ವ್ಲಾಗಿಂಗ್ ಎಲ್ಲ ಇವಾಗ ಏನು ವಿಡಿಯೋ ಮಾಡೋ ಒಂಥರ ಇದಾಗ 5 ವರ್ಷ ಆದ್ಮೇಲೆ ನೋಡಿದ್ರೆ ಚೆನ್ನಾಗಿರುತ್ತೆ, ಮಸ್ತಾಗಿರುತ್ತೆ, ಒಂದು ಮೆಮೊರಿ ಇರುತ್ತೆ. ಅಲ್ಲ ಮತ್ತೇನು ಗೊತ್ತಾ, ನಮ್ಮದು ಒಂದು ಮೆಮೊರಿ ಅಷ್ಟೇ. ಈಗ ನಾನು ಯಾಕೆ ವಿಡಿಯೋ ಮಾಡ್ತೇನೆ ಅಂದರೆ ಅದು ಆ ಥರ ಅಲ್ಲ, ಸುಮ್ಮನೆ ಒಂದು ಇರಲಿ ಅಂತ ಸರ್ ಮೆಮೊರಿ ಅಷ್ಟೇ. ನೋಡಿ ಸಿಕ್ಕಾಪಟ್ಟೆ ಈ ಕಡೆ ಕಾಡಿದೆ. ಅಂದರೆ ಈ ಟೈಮಲ್ಲಿ ಸ್ವಲ್ಪ ಏನಾಗ್ತಿದೆ ಅಂದರೆ ಸ್ವಲ್ಪ ಅದು ಮರಗಳಲ್ಲಿ ಅಷ್ಟೊಂದು ಎಳೆ ಎಲ್ಲ ಸ್ವಲ್ಪ ಉದುರಿರುತ್ತೆ. ಸೊ ನೀವು ನವಂಬರ್ ಇಲ್ಲಿ ಗೊತ್ತಾಗಲ್ಲ ಯಾವ ರೋಡಲ್ಲಿ ಹೋಗ್ಬೇಕಂತ. ನೋಡಿ ಇವಾಗ ನಮ್ಮ 2 ಗಾಡಿ ಈ ಕಡೆ ಪಾರ್ಕ್ ಮಾಡಿದ್ದೇವೆ. ನೆಕ್ಸ್ಟ್ ಇನ್ನು ಮುಂದ್ಗಡೆ ಹೋಗ್ತಾ ಇರಬೇಕು. ನೋಡಿ ಇಲ್ಲಿ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಸ್ನಾನ ಎಲ್ಲ ಮಾಡಿಬಿಟ್ಟು ನಮ್ಮ ಪ್ರಯಾಣ ಮುಂದುವರಿಸ್ತಾ ಇದೆ. ನೋಡಿ ಫ್ರೆಂಡ್ಸ್, ಇದು ಸಿಕ್ಕಾಪಟ್ಟೆ ಒಂದು ವಂಡರ್ಫುಲ್ ಆಗಿರುವಂಥ ಪ್ಲೇಸ್. ಇವಾಗ ಬಾಲಾಜಿ ಅವರು ಹೇಳ್ತಾ ಇದ್ದಾರೆ ಸೈರಾ ನರಸಿಂಹಾರೆಡ್ಡಿ ಮೂವಿ ತೆಗ್ದಿದಾರಂತೆ, ಮಲಯಾಳಂ ಮೂವಿ ಯಾವುದೋ 2 ತೆಗ್ದಿದಾರಂತೆ ಇಲ್ಲಿ, ಮತ್ತೆ ರೀಸೆಂಟ್ ಆಗಿ ಯಾವುದೋ ತಮಿಳ್ ಮೂವಿ ಶೂಟಿಂಗ್ ನಡೆದಿದೆ ಅಂತೆ. ಆದ್ರೆ ನೀರು ಸ್ವಲ್ಪ ಕಡಿಮೆ ಇದೆ. ಹೌದು ನೋಡಿ ಇವಾಗ ಸಿದ್ದರಾಮಯ್ಯ ಸಾಹೇಬ್ರಿಗೆ ಫೋನ್ ಮಾಡಿದ್ರೆ KRS ಇಂದ ಬಿಟ್ರೆ ಚೆನ್ನಾಗಿರುತ್ತೆ. ಹೌದಾ? ಇವು ಸ್ವಲ್ಪ ನೀರು ಜಾಸ್ತಿ ಇದ್ದರೆ ಚೆನ್ನಾಗಿರ್ತಲ್ಲ. ಇವಾಗ ಅಷ್ಟು ಕಡಿಮೆ ಇದೆ. ಇವಾಗ ನೋಡಿ ನೀರು ಸ್ವಲ್ಪ ಕಡಿಮೆ ಇದೆ, ಅದಕ್ಕೋಸ್ಕರ ಅಷ್ಟೊಂದು ನಿಮಗೆ ಇದು ಕಾಣ್ತಾ ಇಲ್ಲ. ನೋಡಿ ಗಣೇಶ್ ಎಲ್ಲ ಚೀಲ ಎತ್ಕೊಂಡು ಓಡಾಡ್ತಿದ್ದಾನೆ. ಅಂದರೆ ಅದರಲ್ಲಿ ನಮಗೆ ಬೇಕಾದಂಥ ಎಲ್ಲ ಐಟಮ್ಸ್ ಅದರಲ್ಲೇ ತುಂಬಿಕೊಂಡಿದ್ದಾನೆ. ಸೊ ಮುಂದೆಲ್ಲ ಹೋಗ್ತಾರೆ. ನಮ್ಮ ಕ್ಯಾಪ್ಟನ್ ಕೂಡ ಇದ್ದಾರೆ, ರಾಜೇಶ್ ಅವರು. ಖಂಡಿತ ಮಸ್ತ್ ಇದೆ ಜಾಗ ಮಾತ್ರ. ಬರ್ಬೋದು ನೀವು. ಜಾಗ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಶೂಟ್ ಮಾಡ್ಬೋದು ಇಲ್ಲಿ. ಆ ಥರ ಇದೆ ಜಾಗ ಮಾತ್ರ ಸಖತ್ತಾಗಿದೆ. ಜಾಗದ ಹೆಸರೇನು ಗಣೇಶ್ ಇದೆ? ಇದರದ್ದು ಜಾಗದ ಹೆಸರು ಹುಲಿಗುಂದ್ಲು ಅಂತ ಹೇಳ್ಬಿಟ್ಟು. ಹುಲಿಗುಂದ್ಲು. ಈ ಜಾಗದ ಹೆಸರು ಬಂದ್ಬಿಟ್ಟು ಹುಲಿಗುಂದ್ಲು ಅಂತೇಳಿ. ಇದು ಹೊಗನೇಕಲ್ ಹತ್ರ ಇರೋದು. ಹೊಂಗನೇಕಲ್ ಹತ್ರ ಇದೆ, ಹೊಗನೇಕಲ್ ಹತ್ರ. ಸೊ ತಮಿಳ್ನಾಡು ಬಾರ್ಡರ್ ಆಗುತ್ತೆ. ಎಷ್ಟು ಚೆನ್ನಾಗಿದೆ ಹಿಂದೆ. ಮಾಡ್ತಾ ಇದ್ದೀನಿ. ನೋಡಿ ಆ ಒಂದು ಕುತೂಹಲ ಭರಿತಂತ ವೇಳೆಗೆ ರೀಚ್ ಆಗಿದ್ದೇವೆ. ನೀವು ಮಾತ್ರ ಖಂಡಿತ ಈ ಪ್ಲೇಸ್ನ ಮಿಸ್ ಮಾಡ್ಕೊಂತೀರಾ ಅಂತ ಮಾತ್ರ ಹೇಳ್ತೀನಿ ನಾನು. ಬರಬೇಕು ಒಂದ್ಸಲ ಏನಾದರೂ ಇಲ್ಲಿ ಬಂದು. ಸಿಕ್ಕಾಪಟ್ಟೆ ದೂರಾಗಿ ಬರ್ತದ ಪಂಡ ಒಂಜಿ ತಮಿಳ್ನಾಡು ಅಂಚಿಗೆ ಪುರ ಎಂಕಲ್ನ ಟೀಮ್ ಫುಲ್ಲು ನೀರು ಪೂರ ಮೀನೊಂದೊಳ್ಳೆರು ಪುರ ಬೆಂಗಳೂರದು ಒಂಚೂರು ದುಂಬು ಬರ್ತನೆ ಎಂಕಲ.